ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಬೆಳಗಿನ ಜಾವ 8:30ರ ಸುಮಾರಿಗೆ ಬೋರ್ವೆಲ್ ಪಕ್ಕದ ಮಣ್ಣು ಕುಸಿದಿತ್ತು. ಕೆಲಸ ಮಾಡುತ್ತಿದ್ದ ರೋಹಿತ್ 15 ಅಡಿ ಆಳಕ್ಕೆ ಜಾರಿ ಬಿದ್ದಿದ್ದ. ಆರಂಭದಲ್ಲಿ ಸ್ಥಳದಲ್ಲಿದ್ದ ಕಾರ್ಮಿಕರು ಕಾರ್ಯಾಚರಣೆ ನಡೆಸಿ 6 ಗಂಟೆ ಸಾವಿನ ಹೊಂದದಲ್ಲಿ ಒದ್ದಾಡಿ ಮೃತ್ಯುಂಜಯನಾಗಿ ಹೊರಬಂದ ರೋಹಿತ್ ಕಾರ್ವಿ. ಮಣ್ಣು ಕುಸಿದ ತಕ್ಷಣ ಮಾಡಿದಾದ್ರೂ ಏನು ಇಲ್ಲಿದೆ ನೋಡಿ. ಬೋರ್ವೆಲ್ ಕೊರೆಯುವ ವೇಳೆ ಮಣ್ಣು ಕುಸಿದು ವ್ಯಕ್ತಿಯೊಬ್ಬ ಮಣ್ಣಿನಡಿ ಸಿಲುಕಿರುವ ಘಟನೆ ಉಡುಪಿಯ ಮರವಂತಿಯಲ್ಲಿ ನಡೆದಿದೆ. ಸರಿಸುಮಾರು 15 ಅಡಿ ಭೂಮಿಯೊಳಗೆ ಸಿಕ್ಕಿಕೊಂಡಿರುವ ನತದೃಷ್ಟ ವ್ಯಕ್ತಿ ರೋಹಿತ್ ಕಾರ್ವಿ. ಬೋರ್ವೆಲ್ ತೋಡುವ ವೇಳೆ ಸ್ಥಳದಲ್ಲಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಬೋರ್ವೆಲ್ ತೆಗೆಯುತ್ತಿದ್ದ ವೇಳೆ ಪೈಪ್ ಸುತ್ತ ಭೂಮಿ ಒಮ್ಮಿಂದೊಮ್ಮೆಲೆ ಕುಸಿಯಿತು. ತಕ್ಷಣ ಅಗ್ನಿಶಾಮಕ ದಳಕ್ಕೆ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ಕೂಡ ನೀಡಲಾಯಿತು. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಗ್ಗದ ಮೂಲಕ 15 ಅಡಿ ಆಳಕ್ಕೆ ಇಳಿದು ರೋಹಿತ್ನನ್ನು ಸಂಪರ್ಕಿಸಿದ್ರು. ಕುತ್ತಿಗೆ ಮಟ್ಟದವರೆಗೆ ಮಣ್ಣಿನ ಒಳಗೆ ರೋಹಿತ್ ಕಾರ್ವಿ ಹುದುಗಿ ಹೋಗಿದ್ದ. ತಕ್ಷಣವೇ ಆರೋಗ್ಯ ಇಲಾಖೆಯ ಮೂಲಕ ಹೊಂಡಕ್ಕೆ ಆಮ್ಲಜನಕದ ವ್ಯವಸ್ಥೆಯನ್ನ ಮಾಡಲಾಯಿತು. 11 ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ರೋಹಿತ್ ಮೇಲಕ್ಕೆತ್ತುವ ಪ್ರಯತ್ನವನ್ನ ಆರಂಭಿಸಿದ್ರು. ಮಣ್ಣು ತಲೆಯ ಮೇಲೆ ಕುಸಿಯದಂತೆ ದೊಡ್ಡದಾದ ಡ್ರಮ್ ಒಂದನ್ನು ಆತನ ಸುತ್ತಲೂ ಅಳವಡಿಸಿದ್ರು. ರೋಹಿತ್ ಭೂಮಿಯೊಳಗೆ ಹುದುಗಿ ಹೋಗಿದ್ದರಿಂದ ಪಕ್ಕದಲ್ಲಿ ಜೆಸಿಬಿ ಮೂಲಕ ಮತ್ತೊಂದು ಹೊಂಡವನ್ನ ಕೊರೆಯಲಾಯಿತು. ಸುಮಾರು 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರೋಹಿತ್ನನ್ನ ಮೇಲಕ್ಕೆತ್ತಿದ್ರು. ಘಟನೆ ಮಾಧ್ಯಮಗಳ ಮೂಲಕ ತಿಳಿಯುತ್ತಿದ್ದಂತೆ ಸ್ಥಳದಲ್ಲಿ ಸಾವಿರಾರು ಮಂದಿ ಜಮಾಯಿಸಿದ್ರು. ರೋಹಿತ್ ಜೀವಂತವಾಗಿ ಮೇಲಕ್ಕೆ ಬರುತ್ತಿದ್ದಂತೆ ಸೇರಿದ ಜನ ಹರ್ಷಾಚರಣೆ ಮಾಡಿದ್ರು. ಹೊಂಡದಿಂದ ಮೇಲಕ್ಕೆತ್ತಿದ ಕೂಡಲೇ ಕಾರ್ವಿಯನ್ನ ಪಕ್ಕದ ಆದರ್ಶ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ತಜ್ಞ ವೈದ್ಯರು ಆಸ್ಪತ್ರೆಯ ಐಸಿಯುನಲ್ಲಿ ರೋಹಿತ್ಗಾಗಿ ಕಾಯುತ್ತಿದ್ರು. ಸುಮಾರು 6 ಗಂಟೆಗಳ ಕಾಲ ಭೂಮಿಯ ಒಳಗಿದ್ದ ರೋಹಿತ್ಗೆ ಆರಂಭಿಕ ಅಗತ್ಯ ಚಿಕಿತ್ಸೆಗಳನ್ನು ನೀಡಲಾಯಿತು. ದೇಹದ ಸಂಪೂರ್ಣ ಪರೀಕ್ಷೆಯನ್ನ ಮಾಡಿದ ವೈದ್ಯರು ಡ್ರಿಪ್ಸ್ ಅಳವಡಿಸಿದ್ದಾರೆ. ಸದ್ಯ ರೋಹಿತ್ ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ಕೆಲ ಚಿಕಿತ್ಸೆ ನೀಡಬೇಕೆಂದು ವೈದ್ಯರು ತಿಳಿಸಿದ್ದಾರೆ. ಏನಾಗಿದೆ 8 ಫೀಟ್ ಹೊಂಡ ತೆಗೆಯುವಾಗ ಅದು ಮೇಲ್ಗಡೆದ ಮಣ್ಣು ಲೂದಿರೋದ್ರಿಂದ ಅದು ಅಡಿ ಮೇಲೆ ಕೆಳಗಡೆ ಬಂದಿದೆ. ನಮ್ಮ ಎದೆ ಮಟ್ಟ ತನಕ ಮಣ್ಣು ಬಂದಿದ್ದರಿಂದ ಹಾಗಾಗಿದೆ. ಅದು ತುಂಬಿದ್ರಿಂದ ಅದು ಏನಾಗಿದೆ, ಕಾಲು ಸ್ವಲ್ಪ ಬೆಂಡ್ ಆಗಿದ್ದರಿಂದ ಎದ್ದು ಮೇಲೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟೇ ಆಗಿದೆ, ಮತ್ತೇನು ಆಗಲಿಲ್ಲ. ಅದು ಅಡಿಗಡೆ ಮಣ್ಣು ತೆಗಿತಾ ಇರುವಾಗ ಮೇಲ್ಗಡೆ ಮಣ್ಣು ಕುಸ್ತಿ ಕೆಳಗಿದೆ. ಸಾವು ಬೆನ್ನತ್ತಿ ಬಂದರೂ ರೋಹಿತ್ ಆಯಸ್ಸು ಗಟ್ಟಿ ಇತ್ತು. 6 ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ಮಾಡಿದ ರೋಹಿತ್ ಕಾರ್ವಿ ಸಾವು ಗೆದ್ದ ಮೃತ್ಯುಂಜಯನಾಗಿ ಹೊರಬಂದಿದ್ದಾನೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.